ನೆರೆಯಿಂದಾಗಿ ಮನೆ ಮಠಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗಿ ಬೀದಿಗೆ ಬಿದ್ದ ಕೊಡಗಿನ ಬಹಳಷ್ಟು ಮಂದಿಗೆ ಈವರೆಗೂ ಸರ್ಕಾರವಾಗಲಿ ಖಾಸಗಿಯಿಂದಾಗಲಿ ಯಾವುದೇ ತುರ್ತು ನೆರವು ದೊರಕಿಲ್ಲ ಎಂಬ ಬೇಸರ ಒಂದು ಕಡೆಯಾದರೆ, ಮುದರಂಗಡಿ ಕಾಂಗ್ರೆಸ್ ಸ್ಥಾನೀಯ ಸಮಿತಿ ಆ ಪ್ರದೇಶಕ್ಕೆ ಅಗತ್ಯ ವಸ್ತುಗಳ ಸಹಿತ ಭೇಟಿ ನೀಡಿ ತನ್ನಿಂದಾದ ಸಹಾಯಹಸ್ತ ನೀಡಿದೆ ಎಂಬುದು ಕೊಂಚ ಸಮಾಧಾನ ತಂದಿದೆ. ಮುದರಂಗಡಿ ಕಾಂಗ್ರೆಸ್ ಸ್ಥಾನೀಯ ಸಮಿತಿಯ ಅಧ್ಯಕ್ಷ ಡೇವಿಡ್ ಡಿಸೋಸಾ ನೇತೃತ್ವದಲ್ಲಿ ದಾನಿಗಳಿಂದ ಪಡೆದ ಅಗತ್ಯ ವಸ್ತುಗಳನ್ನು ಟೆಂಪೋ ಮೂಲಕ ಸಾಗಿಸಿ ವಿತರಿಸಲಾಯಿತು. ಈ ಸಂದರ್ಭ ನೆರೆಯಿಂದ ಸಂತ್ರಸ್ತರಾದ ಅನೇಕ ಮಂದಿ ತಮ್ಮ ದುಸ್ಥಿತಿಯ ಬಗ್ಗೆ ಹಾಗೂ ಸರ್ಕಾರದ ಯಾವುದೇ ಅಧಿಕಾರಿಗಳು ನಮ್ಮನ್ನ ಸೌಜನ್ಯಕ್ಕಾದರೂ ಭೇಟಿ ಮಾಡಿ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡಿಲ್ಲ. ಅಲ್ಲದೆ ಕುಸಿದು ಹೋದ ರಸ್ತೆಯ ವೀಕ್ಷಣೆಗೆ ಆಗಮಿಸಿದ ಇಂಜಿನಿಯರ್ ಓರ್ವರು ರಸ್ತೆಯನ್ನ ಗಮನಿಸಿ ದುರಸ್ತಿಯ ಸಾಧ್ಯ ಎಂಬುದಾಗಿ ಹೇಳಿ ಬರೆಯಾಗಿದ್ದಾರೆ. ನಾವು 44 ಮಂದಿ ಇದ್ದು ಯಾರ್ಯಾರೋ ಮನೆಯಲ್ಲಿ ಹಂಚಿಕೊಂಡು ದಿನ ದೂಡುತ್ತಿದ್ದೇವೆ. ನಮ್ಮ ಮನೆಮಠಗಳ ಸಹಿತ ದನ ಕರುಗಳು ನೆರೆಗೆ ಆಹುತಿಯಾಗಿದೆ. ಒಟ್ಟಿನಲ್ಲಿ ನಮ್ಮ ಮುಂದಿನ ಬದುಕು ಏನು ಹೇಗೆ ಎಂಬುದೇ ತಿಳಿದಿಲ್ಲ ಎನ್ನುತ್ತಾರೆ. ನಾವು 10 ಮನೆ ಇದೆ. ಇವತ್ತೇನೋ ಸ್ವಲ್ಪ ನಿಮ್ದು ಪರಿಹಾರ ಸಿಕ್ಕಿದಿಲ್ಲ. ಅದೇ ನಮಗೇನು ಸಿಗ್ಲಿಲ್ಲ. ಒಂದು 12 ದಿವಸ ಏನು ಸಿಗ್ಲಿಲ್ಲ. ನಾವು ಯಾರು ಮನೇಲೂ ಇಲ್ಲ. ಮನೆಯಲ್ಲಿ 3 ಮನೆ ಕುಸಿದೋಗಿದೆ. ಅದರೊಂದು 25-30 ಎಕರೆ ಜಮೀನು ಹೋಗಿದೆ. ನಮಗೆ ತಿರುಗಕ್ಕೆ ರೋಡೇ ಇಲ್ಲ. ನಮ್ಗೆ ತುಂಬ ತೊಂದರೆ. ನಾವು ಊರಲ್ಲೇ ಯಾರಿಲ್ಲ ಸರ್. ಇಲ್ಲ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.